ಆತ್ಮೀಯ ಭಗವದ್ ಭಕ್ತರೇ, ಕಾಪುವಿನ ಅಮ್ಮನ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ ಅಂಗವಾಗಿ ಕಾಪು ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನಕ್ಕೆ ಹರಿದ್ವಾರದಿಂದ ಪವಿತ್ರ ಗಂಗಾ ಜಲವನ್ನು ತರಲು ಸಕಲ ಸಿದ್ಧತೆಗಳು ನಡೆದಿವೆ. ಕ್ಷೇತ್ರದ ತಂತ್ರಿಗಳು ಫೆಬ್ರವರಿ 12ರ ಕುಂಭ ಸಂಕ್ರಮಣದ ಹುಣ್ಣಿಮೆಯ ಪರ್ವಕಾಲದಲ್ಲಿ ನವಕುಂಭಗಳಲ್ಲಿ ಪವಿತ್ರ ಗಂಗಾ ಜಲವನ್ನು ತುಂಬಿಸಿ ಧಾರ್ಮಿಕ ವಿಧಿಗಳೊಂದಿಗೆ ಪೂಜಿಸಲಿದ್ದಾರೆ. ಫೆಬ್ರವರಿ 14ರ ಶುಕ್ರವಾರ ಹರಿದ್ವಾರದಿಂದ ವಿಮಾನದ ಮೂಲಕ ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಭವ್ಯ ಸ್ವಾಗತದೊಂದಿಗೆ ಪವಿತ್ರ ಗಂಗಾಜಲ ಆಗಮಿಸಲಿದೆ. ಮಂಗಳೂರಿನ ಬೃಹತ್ ವಾಹನ ಜಾಥದ ಮೂಲಕ ಕಾಪುವಿನ ಅಮ್ಮನ ಸನ್ನಿಧಾನಕ್ಕೆ ತಂದು ನವದಿನಗಳ ಪರ್ಯಂತ 1000 ಸೀಮೆಯ ಒಡೆಯ ಕಾಪು ಶ್ರೀ ಲಕ್ಷ್ಮೀ ಜನಾರ್ದನ ದೇವರ ಸನ್ನಿಧಾನದಲ್ಲಿ ಪೂಜಿಸಲಾಗಿ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಪವಿತ್ರ ಗಂಗಾ ಜಲವನ್ನು ಬಳಸುವುದೆಂದು ನಿರ್ಧರಿಸಲಾಗಿದೆ. ಗಂಗಾಜಲ ಸ್ವಾಗತದ ಬೃಹತ್ ಶೋಭಾಯಾತ್ರೆಗೆ ನಾವೆಲ್ಲರೂ ಒಂದಾಗಿ ಫೆಬ್ರವರಿ 14ರ ಬೆಳಿಗ್ಗೆ 9:30ಕ್ಕೆ ಮಂಗಳೂರಿನ ವಿಮಾನ ನಿಲ್ದಾಣದಲ್ಲಿ ಸೇರೋಣ. ಹರಿದ್ವಾರದಿಂದ ಕಾಪುವಿನ ಅಮ್ಮನೆಡೆಗೆ ಸಾಗುವ ಗಂಗಾಜಲವನ್ನು ಭವ್ಯ ಮೆರವಣಿಗೆಯಲ್ಲಿ ಸ್ವಾಗತಿಸೋಣ. ಜಾಥಾದಲ್ಲಿ ಭಾಗಿಯಾಗುವ ವಾಹನಗಳಿಗೆ ದೇವಳದ ಅಭಿವೃದ್ಧಿ ಸಮಿತಿಯ ಕಚೇರಿಯಲ್ಲಿ ಅಮ್ಮನ ಲಾಂಛನವಿರುವ ಧ್ವಜವನ್ನು ಒದಗಿಸಲಾಗುತ್ತದೆ. ಬನ್ನಿ, ಸಹಸ್ರ ಸಂಖ್ಯೆಯಲ್ಲಿ ಭಾಗಿಯಾಗೋಣ. ಕಾಪುವಿನ ಅಮ್ಮನ ಕೃಪೆಗೆ ಪಾತ್ರರಾಗೋಣ.